ಹಾಯ್, ವೆಲ್ಕಮ್ ಟು ಲಾಗ್. ನಾನು ಮಾರ್ಕೆಟಿಗೆ ಬಂದಿದ್ದೇನೆ ಮೀನು ತಗೊಳ್ಳಿಕ್ಕೆ. ಎಂತಂತ ನೋಡ್ತಾ ಇದ್ದೀನಿ ಯಾವುದು ತಗೊಳ್ಳೋದು ಅಂತ. ತುಂಬ ಉಂಟು. ನಾನು ಬೊಂಡಸ್ ಮೀನು ತಗೊಂಡಿದ್ದೀನಿ. ಕ್ಲೀನ್ ಮಾಡ್ತಾ ಇದ್ದಾರೆ, ಅವರು ಕ್ಲೀನ್ ಮಾಡಿ ಕೊಡ್ತಾರೆ ನಮ್ಗೆ. ಮನೆಗೆ ತಂದು ಕ್ಲೀನ್ ಮಾಡಬೇಕು. ನೋಡಿ, ಕ್ಲೀನ್ ಮಾಡಿ ಮಾಡಿ ಸಾಕಾಗಿ ಹೋಯಿತು ನೋಡಿ. ಈಗ ರೌಂಡ್ ಕಟ್ ಮಾಡಬೇಕು. ಈಗ ಸಣ್ಣದಾಗಿ ಕಟ್ ಮಾಡಬೇಕು. ಕಟ್ ಮಾಡಲಿಕ್ಕೆ ತುಂಬ ಟೈಮ್ ಹೋಗ್ತದೆ ಮಾತ್ರ. ಇನ್ನು ಪದಾರ್ಥ ಮಾಡುವ ಬನ್ನಿ. ಮಸಾಲಕ್ಕೆ ಬೋಂಡಸ್ ಮೀನನ್ನು ಹಾಕುವ. ನಾವು ರೆಡಿ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕುವ. ಈಗ ನಾವು ತೆಂಗಿನಕಾಯಿ ತುರಿಯನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವಲ್ಲ, ಅದನ್ನು ಇದಕ್ಕೆ ಮಸಾಲಕ್ಕೆ ಹಾಕುವ. ಈಗ ಬೋಂಡಸ್ ಮಸಾಲ ಸುಕ್ಕ ರೆಡಿಯಾಗಿದೆ ನೋಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.